ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ಕಾರ್ಮಿಕರನ ಜೋಕ್ಲಿಗೆ ವಿದ್ಯಾರ್ಥಿ ವೇತನ ಅಕ್ರಮ ಕಟ್ಟೋಣ ಕಾರ್ಮಿಕ ನೋಂದಾವಣೆಗೆ ತಡೆಪು ಸರ್ಕಾರದ್ದು ಗುರ್ತ ಚೀಟಿ ಕೊರ್ಪುನ ಪುತ್ತೂರುಡು ಕಾರ್ಮಿಕ ಭವನ ಕಟ್ಟೋಣ ಇಂಚ ಬೇತೆ ಬೇತೆ ಬೇಡಿಕೆಲೇನು ಪುತ್ತೂರು ಕಟ್ಟೋಣ ಕಾರ್ಮಿಕರನ ಸಂಘ ಮುಖ್ಯಮಂತ್ರಿಲೇನ ದುಂಬುದೀತಂಡು. ಕರ್ನಾಟಕ ರಾಜ್ಯ ಕಟ್ಟೋಣ ಬೊಕ್ಕ ಬೇತೆ ಕಾರ್ಮಿಕ ಕಲ್ಯಾಣ ಮಂಡಳಿಯರ್ದು ಕಾರ್ಮಿಕರಿಗೆ ತಿಕ್ಕುನ ಸೌಕರ್ಯಲು ಕರಿನ 2 ವರ್ಷದ್ದು ತಿಕ್ಕೊಂದಿಜ್ಜೆ ಅಂಚಾದ ಕಾರ್ಮಿಕರಿಗೆ ಸಮಸ್ಯೆ ಒಂದುಂಡು ಸೌಕರ್ಯಲೇನ ತುರ್ತು ಒದಗಾವಡೊಂದು ಒತ್ತಾಯ ಮಲ್ತದ ಪುತ್ತೂರು ಕಟ್ಟಣ ಕಾರ್ಮಿಕರನ ಸಂಘದ್ದು ಸೋಮವಾರ ರಾಜ್ಯದ ಮುಖ್ಯಮಂತ್ರಿಯರಿಗೆ ಪುತ್ತೂರು ಒತ್ತು ವಿಭಾಗಾಧಿಕಾರಿ ಆಫೀಸ್ ಮೂಲಕ ಭಿನ್ನಯಿತನ್ನ ಓಲೆ ಕುರಿಯರ ಕಾರ್ಮಿಕರನ ಜೋಕ್ಲಿಗೆ ವಿದ್ಯಾರ್ಥಿ ವೇತನ ಅಕ್ರಮ ಕಟ್ಟಣ ಕಾರ್ಮಿಕ ನೋಂದಾವಣೆಗೆ ತಡೆಪು ಸರ್ಕಾರದ್ದು ಗುರ್ತು ಚೀಟಿ ಕೊರ್ಪುನ ಪುತ್ತೂರು ಕಾರ್ಮಿಕ ಭವನ ಕಟ್ಟಣ ಕಾರ್ಮಿಕ ಕೌಶಲ್ಯ ಕೇಂದ್ರ ಸ್ಥಾಪನೆ ಕಾರ್ಮಿಕರಿಗೆ ರಾಜ್ಯದ ವ್ಯವಸ್ಥಿತ ಆಸ್ಪತ್ರೆಲೆಡ್ ಮರ್ದಗ ವ್ಯವಸ್ಥೆ ಪ್ರತಿಯೊಂದು ತಾಲೂಕು ಕೇಂದ್ರಡು ಮಾಳಿಗೆದ ಕಟ್ಟೋಣ ಕಟ್ಟದ ಸಹಾಯಪಣವು ಸಾಲ ಸವಲತ್ತದ ಒಟ್ಟಿಗೆ ಇಲ್ಲು ಮಂಜೂರು ಪರ್ಬುಲೆಡ್ ಸಹಾಯಪಣವನ್ನು ಸೀದಾ ಬ್ಯಾಂಕ್ಗೆ ಪಾಡ್ನುನ ಕಾರ್ಮಿಕರನ ಬಡಿದಿಗ್ಲ ಪೆದ್ದುನ ಪೊರ್ತದ ಬತ್ತೆ ಕೊಡ್ಪುನ KSRTC ಬಸ್ ಪಾಸ್ ಇಂಚ ಬೇತೆ ಬೇತೆ ಬೇಡಿಕೆಲೆಂದು ದುಂಬುದಿತ್ತೇರ ಕರ್ನಾಟಕ ಕಟ್ಟೋಣ ಕಾರ್ಮಿಕರ ಸಂಘದ ಕಾನೂನು ಸಲಹೆಗಾರರು ದೇವಾನಂದಕ್ಕೆ ಗುರ್ಕಾರ್ಯರು ಜಯರಾಮ ಕುಲಾಲ್ ಮರ್ಯಾದಿ ಸಲಹೆಗಾರರು ಶೇಷಪ್ಪ ಕುಲಾಲ್ ಮಚ್ಚಿಮಲೆ ಪ್ರಧಾನ ಕಾರ್ಯಂತರ ರಾಕೇಶ್ ಪೂಜಾರಿ ಮುಕ್ವೆ ಒತ್ತು ಗುರ್ಕಾರ್ಯರು ಈಶ್ವರ ನಾಯಕ ಜತೆ ಕಾರ್ಯಂತರ ಚೆನ್ನಪ್ಪ ಮುಚ್ಚಿಮಲೆ ತೇಜಕುಮಾರ್ ಈ ಪೊರ್ತುಡಿತ್ತೇರ. ನಾವು ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ ರಾಜ್ಯದಲ್ಲಿ ಲಕ್ಷಾಂತರ ಜನ ಕಟ್ಟಡ ಕಾರ್ಮಿಕರಿದ್ದಾರೆ. ಅದರಲ್ಲಿ ಇವತ್ತು 2 ವರ್ಷಗಳಿಂದ ಈ ಕಟ್ಟಡ ಕಾರ್ಮಿಕ ಪ್ರಮುಖವಾಗಿ 2 ವರ್ಷಗಳಿಂದ ಕಟ್ಟಡ ಕಾರ್ಮಿಕರಿಗೆ ಈ ವಿದ್ಯಾರ್ಥಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬರುವಂಥದ್ದು ಇಲ್ಲ, ನಿಂತಿದೆ. ಇಲ್ಲಿ ಸಾವಿರಾರು ಮಂದಿ ಕಟ್ಟಡ ಕಾರ್ಮಿಕರು ಅಲ್ಲದವರು ನೋಂದಾವಣಿ ಮಾಡಿಕೊಂಡಿದ್ದಾರೆ. ಇದರಿಂದ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಬರುವಂಥ ಸೌಲಭ್ಯಗಳು ಕಡಿಮೆ ಆಗ್ತಾಯಿದೆ. ಅದರಿಂದ ಇದರ ಬಗ್ಗೆ ತಾವುಗಳು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಕದ್ರಿ ಸಂಗೀತ ವಿದ್ಯಾನಿಲಯ ಕುಟುಂಬ ಕರ್ನಾಟಕ ಸಂಗೀತ ಕ್ಷೇತ್ರಗೊಂಜ ಆಸ್ತಿ ಒಂದು ಸಂಗೀತ ವಿಶ್ವವಿದ್ಯಾನಿಲಯ ಅಂದು ಡಾಕ್ಟರ್ ರಾಮಮೂರ್ತಿ ರಾವ್ ಮೈಸೂರು ಪಂತೆರ ಕುಡ್ಲಡ್ ಕದ್ರಿ ನೃತ್ಯ ವಿದ್ಯಾನಿಲಯದ 30ನೇ ವರ್ಷದ ಸಂಗೀತೋತ್ಸವ ಉದಿಪನ ಮಲ್ತದ 6 ಪಾತಿರಿಯರ ಕದ್ರಿ ನೃತ್ಯ ವಿದ್ಯಾನಿಲಯ ಚಾರಿಟೇಬಲ್ ಟ್ರಸ್ಟ್ ಸಂಗೀತ ವಿದ್ಯಾನಿಲಯ ಕುಡ್ಲದ 30ನೇ ವರ್ಷದ ಸಂಗೀತೋತ್ಸವ ಇತಾರ ಕುಡ್ಲದ ಡಾನ್ ಬಾಸ್ಕೋ ಹಾಲ್ಡ್ ನಡೆತಂಡ ಕದ್ರಿ ನೃತ್ಯ ವಿದ್ಯಾನಿಲಯದ ನಿರ್ದೇಶಕರು ವಿದ್ವಾನ್ UK ಪ್ರವೀಣ್ ಬಿನ್ನಿರ್ ಸೇರಿನಂಚ ಮಾತ್ರೆಯನ್ನ ಎತ್ಕೊಂಡು ಪಾತಿರ್ದು 5 ವರ್ಷದುಂಬು ಬುಳ್ಳಿ ಪರ್ವ ಆಚರಣೆ ಮಲ್ಪನಿಟ್ಟಿತ್ತ ಅಂಡ ಕೊರೋನಾ ತಡಿತಂಡ ಸಂಸ್ಥೆದ ತಾಪಕರು ಉಷಾ ಪ್ರವೀಣ್ ಸಂಗೀತೋಡು ಎಡೇನ ತಿರಿಯರೆಗಾದು ಪುಣೆಯರು ಸಂಗೀತದ ಪರಂಪರೆ ಉಷಾ ಪ್ರವೀಣ್ಯರ್ನ ಕುಟುಂಬಗೊಂಡೊಂದು ಪಂಡಿರ ನೂಪುರ ಕಲಾವಿದರು ಸಾಂಸ್ಕೃತಿಕ ಟ್ರಸ್ಟ್ ಮೈಸೂರದ ಗುರ್ಕಾರ್ಯರ ಡಾಕ್ಟರ್ ರಾಮಮೂರ್ತಿ ರಾವ್ ಗುರ್ಕಾರ್ಮೆ ವಹಿಸಿದ ದೊಡ್ಡರ ಬುಲ್ಪು ಪತ್ರದ ಕಾರ್ಯಕ್ರಮ ಉದಿಪನ ಮಲ್ತಿರ ಸಂಗೀತೋತ್ಸವ ನಡಪಾದ ಕೊಪ್ಪನ ಅಂತಾರಾಷ್ಟ್ರೀಯ ಪುಗಾರ್ತದ ಕಲಾವಿದರು ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಈ ಪೊರ್ತೊಡಿತ್ತರ ಉದಿಪ ನಡೆದು ಬೊಕ್ಕ ಸಂಗೀತೋತ್ಸವ ನಡೆತಂಡ ಸಭಾಲಿಸಿಡು ವಿದ್ವಾನ್ UK ಪ್ರವೀಣ್ ಎತ್ಕೊಂಡು ಡಾಕ್ಟರ್ ರಾಮಮೂರ್ತಿ ರಾವ್ ಬೊಕ್ಕ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ಯನ್ನು ಪೊಲಬ್ ಮತ್ತು ಕೊರಿಯರ ಸಂಗೀತೋತ್ಸವ ನಡಪಾದ ಕೊರನ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ಗೆ ಸಮ್ಮಾನದ ಮರ್ಯಾದೆ ಮಲ್ತ್ಯರ ಪದ ಪನ್ಪುನೆಟ್ಟು ಜತೆಗಾರ್ತಿಯಾದ ಒಟ್ಟಿಗಿತ್ತಿನ ವಿದುಷಿ ನೃತ್ಯಶ್ರೀ ಆರ್ಮೆರೆಗ್ಲ ಸಮ್ಮಾನದ ಮರ್ಯಾದೆ ಮಲ್ತ್ಯರ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಪಾತಿರ್ದು ತಾನು ಈತ ಸಾಧನೆ ಮಲ್ಪರೆ ಕಾರಣ ಅಪ್ಪೆ ಎನ್ನ ನಮಸ್ಕಾರ ಅಪ್ಪೆಮ್ಮೆ ಬೊಕ್ಕ ಗುರುಕ್ಲಿಗೆ ಸಂದುಡು ನಿಕ್ಲು ಮಾತ ಕಲಾಭಿಮಾನಿಲು ಕಲಿನ ಪೋಷಣೆ ಮಲ್ತದ ಬುಲೆಪಾದರೆ ಶಿಸ್ತಿಡು ಅವ್ಯೇತು ಜನಕ ಸಂಗೀತ ಕಲ್ಪಾದ ಬುಲೆಪಾಯಿನ ಈ ಸಂಸ್ಥೆದಂಚಿನಕ್ಲಿನ ಸಂತಾನ ಸಾರ ಆವಡಂದು ಎಡ್ಡೆಪ್ ವೈಕ್ಯರ ಡಾಕ್ಟರ್ ರಾಮಮೂರ್ತಿ ರಾವ್ ಗುರ್ಕಾರ್ಮೆದ ಪಾತ್ರ ಪಂಡದ ಗಂಧರ್ವ ಲೋಕಡು ಉಲ್ಲನ ಪನ್ಪುನಂಚ 5 ಗಂಟೆ ಬಾರಿ ಎಡ್ಡೆ ಕಾರ್ಯಕ್ರಮನು ಸುಕನ್ಯಾ ಪ್ರಭಾಕರ್ ನಡಪಾದು ಕೊಡ್ತೇರ US ಕೃಷ್ಣರಾವ್ ನಮ್ಮ ಬಂಧುಲು ಮೂಜಿ ತಲೆಮಾರು ಸಂಸ್ಥೆನ ಬುಲೆಪಾದೆರ ಕರ್ನಾಟಕ ಸಂಗೀತ ಕ್ಷೇತ್ರಗೆ ಈ ಕುಟುಂಬ ಒಂಜಿ ಆಸ್ತಿ ಒಂದು ಸಂಗೀತ ವಿದ್ಯಾನಿಲಯ ಮಾತ್ರ ಅತ್ತು ಒಂದು ಸಂಗೀತ ವಿಶ್ವವಿದ್ಯಾನಿಲಯ ಎಡ್ದಲ ಹೆಚ್ಚಿನ ರೀತಿ ಬುಲೆದನಂದು ಪಂಡ್ಯರ ಸಂಸ್ಥೆದ ಟ್ರಸ್ಟಿ ಚಾರ್ಟೆಡ್ ಅಕೌಂಟೆಂಟ್ ಅವನೀಶ್ ಭಟ್ ವಿದ್ವಾನ್ UP ಶರಣ್ ವಿದುಷಿ ನಿಸ್ವಿತ್ ಶರಣ್ ಕಾರ್ಯಕ್ರಮಟ್ಟು ಪಾಲ್ಗೊಂಡರ ಡಾಕ್ಟರ್ ವಿಜಯಲಕ್ಷ್ಮಿ ನಾಯಕ್ ಕಾರ್ಯಕ್ರಮ ಸುಧಾರ್ತೆರ ವಿದುಷಿ ಶ್ರೀಮತಿ ಉಷಾ ಪ್ರವೀಣ್ ಸೊಲ್ಮೆ ಸಂದಾಯರ Sama
प्रणवाकागरं सिद्धिविनायकं प्रणवाकागरं ಸಂಗೀತ ಅನ್ನುವಂಥ ಒಂದು ದೊಡ್ಡ ವಿದ್ಯೆ ನನಗೆ ಬಹುಶಃ ನನ್ನ ನನ್ನಿಂದನೇ ನನ್ನ ತಾಯಿ ನನಗೆ ಊಡಿಸಿ ಅದನ್ನು ತೂಗಿಸಿ ಬೆಳೆಸಿದ್ದಾರೆ ಅಂತ ಹೇಳಿ, ಹಾಗಾಗಿ ನನ್ನೆಲ್ಲ ನಮನಗಳು ಕೂಡ ನನ್ನ ತಾಯಿ ತಂದೆಯರಿಗೆ, ಆಮೇಲೆ ನನಗೆ ಕಲಿಸಿದಂತಹ ನನ್ನ ಗುರುಗಳಿಗೆ ಸಲ್ಲಬೇಕಾದ್ದು. ಇದು ಅವರೆಲ್ಲರ ಒಂದು ಶ್ರಮದ ಪ್ರೀತಿಯ ಫಲ ಅಷ್ಟೇನೆ. ಅದು ನಾನು ಅವರ ಪರವಾಗಿ ನಾನು ಸ್ವೀಕಾರ ಮಾಡಿದ್ದೇನೆ ಅಂತಂತ ಕೂಡ ನಾನು ಬಹಳ ವಿನಯದಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಈ ಕಲೆಯನ್ನು ಪೋಷಿಸಿ ಬೆಳೆಸಿರುವಂತಹವರು ಎಷ್ಟು ಜನ ಅಸಂಖ್ಯಾತರು. ಆ ಪ್ರೀತಿ, ಅದರಲ್ಲಿರುವಂತಹ ಒಂದು ಅಭಿಮಾನ, ಅದಕ್ಕೆ ನಾನು ಮಾತಾಡೋದಕ್ಕೆ ನನಗೆ ಪದಗಳೂ ಇಲ್ಲ, ಅದಕ್ಕೆ ಬೆಲೆಯನ್ನು ನಾನು ಕಟ್ಟಲಾರೆ. ನಾನು ಅಷ್ಟು ಪ್ರೀತಿಯನ್ನು ಕೊಟ್ಟು ನೀವುಗಳೆಲ್ಲ ಅದನ್ನು ಬೆಳೆಸಿದ್ದೀರಿ. ಈ ಸಂಸ್ಥೆ ಕದ್ರಿ ನೃತ್ಯ ವಿದ್ಯಾಲಯ, ಇದರ ನಂಟು ನನಗೆ ಭಾಳ ವರ್ಷಗಳಿಂದ. ಕದ್ರಿ ನೃತ್ಯಾಲಯದ ಸ್ಥಾಪಕರು ನಮ್ಮ ಬಂಧುಗಳು ಮಾನ್ಯ ಶ್ರೀ US ಕೃಷ್ಣರಾವ್ ಅವರು. ಈಗ ಈ 3 ತಲೆಮಾರು, ತಂದೆ, ಮಗ ಮತ್ತು ಮಕ್ಕಳು, ಈ ಒಂದು ಸಂಸ್ಥೆಯನ್ನು ಬೆಳಗಿಸ್ತಾ ಇದ್ದಾರೆ. ಇವರ ಇಡೀ ಕುಟುಂಬವೇ ನಿಜಕ್ಕೂ ಕರ್ನಾಟಕದ ಸಂಗೀತ ನೃತ್ಯ ಕ್ಷೇತ್ರಕ್ಕೆ ಒಂದು ದೊಡ್ಡ ಆಸ್ತಿ. ಎಲ್ಲ ಬೇರೆ ಬೇರೆ ಕಡೆಗಳಿಂದ ನದಿಗಳು ಒಂದು ಕಡೆ ಸೇರಿದ ಹಾಗೆ ಈ ಒಂದು ಕುಟುಂಬದಲ್ಲಿ ಎಲ್ಲ ಕಲಾವಿದರು ಇದ್ದಾರೆ. ಪ್ರವೀಣ್ ಅವರ ಅಕ್ಕಂದರೂ ಒಳ್ಳೆಯ ನೃತ್ಯ ಕಲಾವಿದೆಯರು, ಬೇರೆ ಬೇರೆ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಣ್ಣಂದರೂ ಕೂಡ ಕಲಾವಿದರು. ಇಡೀ ಕುಟುಂಬವೇ ನಮ್ಮ ಒಂದು ಸಂಗೀತ ನೃತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸ್ತಾ ಇದೆ. ಇದು ನಿಜವಾಗ್ಲೂ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಬಹಳ ಹೆಮ್ಮೆ ತರುವಂಥದ್ದು. ಧರ್ಮ ದೈವಲು ಬಂಟೆರ್ನ ಶಕ್ತಿ ಅದುಲ್ಲ. ತುಳುನಾಡು ಒಂಜನೆ ಶಕ್ತಿ ಅದು ಪುನಃ ಬಂಟ ಸಮಾಜ ರಾಜರನ ಕಾಲದ ಸೈನಿಕರೆಂದು ಬೊಂಬಾಯಿದ ಉದ್ಯಮಿ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಪಂತೆರ ಗುರುವಾಯನ ಕರೆಟ್ ನಡತಿನ ಬೆಳ್ತಂಗಡಿ ಬಂಟೆರ್ನ ಸಂಘದ ಬಂಟೋತ್ಸವ ಉದಿಪನ ಮಲ್ತದ ಅರು ಪಾತಿರಿಯರು. ಬಂಟೆರ್ನ ಯಾನೆ ನಾಡವೇರ್ನ ಸಂಘ ಬೆಳ್ತಂಗಡಿದ ಲೆಟ್ ತಾಲೂಕು ಮಹಿಳಾ ವಿಭಾಗವಾಗ ತಾಲೂಕು ಬಂಟೆರ್ನ ಯುವ ವಿಭಾಗದ ಜತೆ ಸೇರಿಗೆ ಡೈತಾರ ಗುರುವಾಯನಕೆರೆ ಬಂಟೆರ್ನ ಭವನಡು ಬಂಟೋತ್ಸವ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತರ. ಸಂಘದ ದುಂಬುದ ಗುರ್ಕಾರ್ಯರ ಎಸ್ ಜಯರಾಮ ಶೆಟ್ಟಿ ಎತ್ಕೊಂದು ಪಾತಿಡ್ದು ಬೆಳ್ತಂಗಡಿಡ ಬಂಟೆರೆನ ಮಾತಾ ಒಟ್ಟು ಸೇರ ಒಂದು ಸಂಘ ಕಟ್ಟದ ಸಂಘ ಕುಂಜಿ ಭವನ ಕಟ್ಟಾದಂಡು ನನಲ 1.5 ಕೋಟಿ ರೂಪಾಯಿ ಸಾಲ ಉಂಡು ಶಕ್ತಿವಂತ ಬಂಟ ಸಮಾಜದಕ್ಕಲು ಬಂಟೆರ್ನ ಅಭಿವೃದ್ಧಿಗಾದ ಸಹಾಯ ಸಹಕಾರ ಕೊರಡೊಂದು ಕೇನುಂಡೆರ. ಸಂಘದ ಗುರ್ಕಾರ್ಯರ ಮುಂಡಾಡಿ ಗುತ್ತು ಜಯರಾಮ ಶೆಟ್ಟಿ ಗುರ್ಕಾರ್ಮೆಡ್ ಬೊಂಬಾಯಿದ ಹೇರಂಬ ಇಂಡಸ್ಟ್ರೀಸ್ ಯಜಮಾನಿರ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಕಾರ್ಯಕ್ರಮ ಉದಿಪನ ಮಲ್ತೆರ. ಮಾಮಲ್ಲ ದಾನಿ ಯಕ್ಷದ್ರೋವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಮರ್ಯಾದೆ ಗುರ್ಕಾರ್ಯರ ಆದುಪುನ ಸದಾಶಿವ ಶೆಟ್ಟಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಪಾತಿರ್ದ ಧರ್ಮ ದೈವರು ಬಂಟೆರ್ನ ಶಕ್ತಿ ಅದುಲ್ಲ. ಬೆಳ್ತಂಗಡಿಡು ಪಿರ ಒರಿತಿನ ಬಂಟೆರೆ ಉಪ್ಪುನ ಶಕ್ತಿ ದಕ್ಲು ಕಮ್ಮಿ ಅಂಡ ಸಾಧಕರು ಪರಿಶ್ರಮದ ಬಂಟೆರು ಉಲ್ಲೆರು ಪುಟ್ಟೊಂದು ಬನ್ನಗನೆ ಅದೃಷ್ಟ ಪತ್ತೊಂದು ಬತ್ತಿಪ್ಪೊಡು ಒಂಜನ ಶಕ್ತಿ ಆದುಪ್ಪುನ ಬಂಟ ಸಮಾಜ ರಾಜರನ ಕಾಲದ ಸೈನಿಕರಂದ ಅರ್ಪಂಡೆರ. ಹುಬ್ಬಳ್ಳಿ ಬಂಟೆರ್ನ ಸಂಘದ ಗುರ್ಕಾರ್ಯರ ಸುಗ್ಗಿ ಸದಾಕರ ಶೆಟ್ಟಿ ಪಾತಿಡ್ದು ಮಾತಾ ಕಾರ್ಯಕ್ರಮಟ್ಟು ಪುಂಜೋ ನಕ್ಲು ಹೆಚ್ಚಾದ ಪಿರಾಣ ಮುಲ್ಪ ಅಂಜೋ ನಕ್ಲ ಸರಿ ಸಮಾನ ಉಲ್ಲೇರ ಬಂಟ ಸಮಾಜ ಮುಲ್ಪ ಬುಲಿವೊಂದುಂಡು ಏರು ನಮ್ಮ ಸಮಾಜಡು ಬಾರಿ ಬಡವೆರುಲ್ಲೆರ ಅಕ್ಲನ ಸರ್ವೆ ಮಲ್ಪಡು ಅಪಗ ಸಮಾಜ ಅಭಿವೃದ್ಧಿ ಆಪ್ನೊಂದು ಪಂಡೆರ. ಪಂಜುರ್ಲಿ ಗ್ರೂಪ್ ಆಫ್ ಹೋಟೆಲ್ದ ಹುಬ್ಬಳ್ಳಿದ ಯಜಮಾನ್ಯರ ರಾಜೇಂದ್ರ ಕುಮಾರ್ ಶೆಟ್ಟಿಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ರಾಜೇಂದ್ರ ಶೆಟ್ಟಿ ಪಾತಿರ್ದ ಧರ್ಮ ನ್ಯಾಯ ನೀತಿ ತಂಡ ದೈವಲು ನಡಪಾವಿರ ತಾನು ಸಂಘಗೂ 10 ಲಕ್ಷ ರೂಪಾಯಿನ ದೈವದ ಪುದ್ರಾಡು ಕೊರ್ಪೆ ಯಾನ ಮೆರುಡು ಪನ್ಪನ ಚಿಂತೆ ಇಜ್ಜಿ ಧರ್ಮಗೂ ಸಂದುಡೊಂದು ಪಂಡಿರ. ಸಮಾಜದ ಸಹಕಾರ ಸಂಘದ ಸಂಘಟನೆ ಮಲ್ತನೆ ಎಸ್ ಜಯರಾಮ ಶೆಟ್ಟಿ ಯಕ್ಷಗಾನ ರಂಗದ ಮಾಮಲ್ಲ ಕಲಾವಿದರ ಅರುವ ಕೊರಗಪ್ಪ ಶೆಟ್ಟಿ ಸ್ಪಂದನ ಬಂಟರ ಸೇವಾ ಸಂಘದ ವಾಟ್ಸಪ್ ಗ್ರೂಪ್ ಇಂಚ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಪಿಂಪ್ರಿ ಚಿಂಚ್ವಾಡ್ ಬಂಟೆರ್ನ ಸಂಘದ ಗುರ್ಕಾರ್ಯರ ರಾಕೇಶ್ ರೈ ಬೆಳ್ಳಾರೆ ಕನಕ ಹಾಸ್ಪಿಟಾಲಿಟಿ ಪೂನಾದ ಪ್ರಶಾಂತ ಶೆಟ್ಟಿ ಉದ್ಯಮಿ ಕುರ್ಕಾಲ್ ಹರೀಶ್ ಶೆಟ್ಟಿ ಪೂನಾ ಉದ್ಯಮಿ ಉಜಿರೆ ದಿನೇಶ್ ಶೆಟ್ಟಿ ಪೂನಾ
ವಿನ್ಯರಾದ ಪಾಲ್ಪಡೆದಿದ್ದರು. ನಿತೇಶ್ ಶೆಟ್ಟಿ ಅಕ್ಕಾರ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು. ಆ ಧರ್ಮ ದೈವಗಳನ್ನೇ ಶಕ್ತಿ ಇನಿ ನಮ್ಮ ಈ ಬಂಟೆರೆಗೆ ಶಕ್ತಿ ದಿಂಜಾವನ ಅಂಚಿನ ಮಹಾಶಕ್ತಿಗಳೇ ಆ ಧರ್ಮ ದೈವಗಳು. ಬೆಳ್ತಂಗಡಿ ವಲಯ ಬಾರಿ ಮಸ್ತ್ ಆರ್ಥಿಕವಾದ ಉಂತ ಹಿಂದುಳಿದ ಬಂಟ ಸಮಾಜ ಉಂಡು. ಎಡ್ಡೆ ಶಕ್ತಿ ಪ್ರಧಾನವಾಯಿನ ಬಂಟೆರಂತೆ ಕಮ್ಮಿ ಎಡ್ಡೆಡ್ಡೆ ಮಹಾ ಸಾಧಕರು ಇತ್ತನ ಪ್ರದೇಶ ಬೊಕ್ಕ ಎಡ್ಡೆ ಪರಿಶ್ರಮ ಮಲ್ಪನಂಚಿನ ಬಂಟೆರಿತ್ತನ ಪಾಪದಾಕಲು ಮಂಡ ಆರ್ಥಿಕ ಸಂಕಷ್ಟ ಪರಿಶ್ರಮ ಮಸ್ತ್ ಮಲ್ಪೇರು. ಇಡೀ ತುಳುನಾಡದ ಪ್ರದೇಶಗಳು ಬಂಟ ಸಮುದಾಯ ಬಂಡ ನಂಬರ್ 1ನೇ ಸಮುದಾಯ ಮಾತಾವಿದೊಡ್ಲು ವೈಟತ್ತು ಐನ್ ನಮ್ಮ ತೋಜಾದ ಗೊತ್ತೈತೆ. ಇಡೀ ಕರ್ನಾಟಕದಲ್ಲಿ ನಮ್ಮ ಬಂಟ್ ಸಮಾಜದಲ್ಲಿ ಅತ್ಯಂತ ಕಡಿಮೆ ಬಂಟ್ ಇರುವ ಕ್ಷೇತ್ರ ಇದು ಇರಬೇಕು ಮೋಸ್ಟ್ಲಿ. ಆದರೂ ಇಷ್ಟು ಶಿಸ್ತುಬದ್ಧವಾಗಿ ನೀವು ಮಹಿಳೆಯರು ಜಾಸ್ತಿ ಇರ್ತಾರೆ. ನಾನು ಪ್ರಪ್ರಥಮವಾಗಿ ನೋಡಿದಂಥ ಸಂಘ ಮಹಿಳೆಯರಿಗೆ ಈಕ್ವಲ್ ಆಗಿ ಈ ಕಡೆ ಬಲಭಾಗದಲ್ಲಿ ಕುಳಿತಂಥ ಮಾನ್ಯರಿಗೆ ನಮಸ್ಕರಿಸ್ತೇವೆ. ಯಾಕಂತ ಹೇಳಿದರೆ ಇವರೆಲ್ಲ ನೀವು ಹೋಗಿ ಕಾರ್ಯಕ್ರಮಕ್ಕೆ ನಾವು ಆಮೇಲೆ ಬರ್ತೇವೆ ಅಂತ ಸಂಜೆ ಮುಂದೆ ಬಂದಾಗೋರು. ಇಲ್ಲಿ ಹಾಗಾಗಿಲ್ಲ, ಇಲ್ಲಿ ಸರಿಸಮಾನವಾಗಿ ತಕ್ಕಡಿ ಇದೆ. ಹಾಗಾಗಿ ಈ ಬಂಟರ ಸಂಘ ಅತಿ ಎತ್ತರಕ್ಕೆ ಬೆಳೀತದೆ. ನಿಮ್ಮೊಟ್ಟಿಗೆ ನಾವು ಇರ್ತೇವೆ. ಈ ಕಾರ್ಯಕ್ರಮ ಬೇಕು, ಈ ಕಾರ್ಯಕ್ರಮ ಆಗಬೇಕು. ಆದರೆ ನಮ್ಮ ಸಮಾಜದ ಅತ್ಯಂತ ಕಷ್ಟದ ಯಾರು ಗ್ರೌಂಡ್ ಲೆವೆಲ್ ಇರ್ತಾರಲ್ಲ ಅದನ್ನು ಸರ್ವೆ ಮಾಡ್ಬೇಕು ಫಸ್ಟ್. ಯಾ ಓಲೋಲು ಹೋಟೆಲ್ ಬಂದೆ ಆ ದೈವ ಹಿಂಗಿದೆ ಬಂಡ ಕೈ ಬಿಡ್ತೀವಿ ಹೆಂಗೆ ಏನಕ್ಕೆ ಬಂಡ ಆ ಓಲೋಲು ಹೋಟೆಲ್ ಬಂದ್ಯಾನು ಅವಳು ಯಾನು ನ್ಯಾಯ ನೀತಿ ದಾನ ಧರ್ಮ ಈ ನಾಲವನ್ನು ಅವಳು ಪಾಡ್ದು ಸ್ವಾರ್ಥ ಇಪ್ಪಂದೆ ಎನ್ನದಾದ ಬೆನ್ಪುನ ಕೆಲಸ ಧರ್ಮುಡು ನ್ಯಾಯಡು ನೀತಿಡು ಬಕ್ಕ ಲಾಸ್ಟಿಗೆ ದಾನೋಡು ಈ 4 ಅಂಗ ಈ ಪಂಜುರ್ಲಿಗೆ ಇಷ್ಟ ಆದ ಎನ್ನೆ ಬೆರಿ ಸಾಯ ಬದ್ದದು ಈ ಇಡಮಟ್ಟ ಬರೋಕ್ಕೆ ಕಾರಣ ದೈವನೇ. ದೈವ ಎಡ್ಡೆ ಮಂತಂಡ ಹೋಟೆಲ್ ಎಡ್ಡೆ ಬೇರೆ ಉಂಡವಿನಿ ಎಡ್ಡೆ ನಡ್ಪಟ್ಟ ಕೊರಂಡ ಏನ ಧರ್ಮ ಸರಿ ಇತ್ತಂಡ ಯಾ ನ್ಯಾಯ ಇತ್ತಂಡ ನೀತಿ ಇತ್ತಂಡ ಯಾನೊಂಜಿ ಈ ಸಂಘ ಒಂಜಿ 10 ಲಕ್ಷ ರೂಪಾಯಿ ಕೊರ್ಪೇನು. ಪೆರುವಾಯಿ ಮುಚ್ಚರ ಪದವದ ಫಾತಿಮಾ ಮಾತಿನ ಇಂಗ್ರೇಜಿಡ್ ಈ ಐತಾರ ಸೋದರತ್ವದ ಐತಾರ ವಿಶೇಷ ಕಾರ್ಯಕ್ರಮ ನಡೆತಂಡ ಕೈಯಾರ ಇಂಗ್ರೇಜಿದ ಧರ್ಮಗುರು ವಿಶಾಲ್ ಮೋನಿಸ್ ಬಲಿಪೂಜೆ ನಡಪಾಯರು. ಬಂಟ್ವಾಳ ತಾಲೂಕು ಪೆರುವಾಯಿದ ಫಾತಿಮಾ ಮಾತಿನ ದೇವಾಲಯ ಮುಚ್ಚರ ಪದವು ಈ ಐತಾರ ಸೋದರತ್ವದ ಐತಾರ ಆಚರಣೆ ಮಲ್ತೆರ. ಕೈಯಾರ್ ಇಂಗ್ರೇಜಿದ ಧರ್ಮಗುರು ವಿಶಾಲ್ ಮೋನಿಶ್ ಬಲಿಪೂಜೆ ನಡಪಾಯರ ಹಿಡಿದು ಬೊಕ್ಕ ಸಾರ್ವಜನಿಕ ಪರಮ ಪ್ರಸಾದದ ಮೆರವಣಿಗೆ ನಡಪಾಯರ. ಊರುದ ದೇಶದ ಎಡ್ಡೆಪ್ಪುಗು ಭಕ್ತರ ನಿಚ್ಚದಂತೆ ವಿಶೇಷ ಪ್ರಾರ್ಥನೆ ಮಲ್ತೆರ. ಇಂಗ್ರೇಜಿದ ಧರ್ಮಗುರು ಸೈಮನ್ ಡಿಸೋಜಾ ಪಾಲನಾ ಮಂಡಳಿ ಒತ್ತುಗುರ್ಕಾರ್ಯರು ಡೆನಿಸ್ ಮೊಂತೆರೋ ಕಾರ್ಯಂತರ ವೈಲೆಟ್ ಕುವೆಲ್ಲೋ ವಾಳ್ಯದ ಗುರಿ ಕಾರ್ಯರು ಸೇರಿನಂಚ ಕ್ರಿಶ್ಚಿಯನ್ದಕ್ಲು ಸೋದರತ್ವದ ಐತಾರ ವಿಶೇಷ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ಬರ್ಪುನ ಲೋಕಸಭಾ ಕ್ಷೇತ್ರದ ಓಟುಗುಂತೆರೆ ಬಿಜೆಪಿದ ತನಕಲ ಇಚ್ಛೆ ಉಂಡೊಂದು ಆರ್ಎಸ್ಎಸ್ ಬಿಎಂಎಸ್ ಕಾರ್ಯಕರ್ತರ ದುಂಬುದ ಬ್ಯಾಂಕ್ ಸೇವಡಿತ್ತಿನಾರು ಮುಲ್ಕಿದ ಗಣೇಶನೈ ಪಂತೆರು.
ದುಂಬು ಬ್ಯಾಂಕ್ ಬೆಳೆದಿತ್ತಿನ RSS ಬೊಕ BMS ಕಾರ್ಯಕರ್ತರ ಮುಲ್ಕಿದ ಗಣೇಶನೇ ಕುಡ್ಲದ ಪ್ರೆಸ್ ಕ್ಲಬ್ ಸುದ್ದಿ ಕುಟುಡ್ ಪಾತೆರ್ದು ಬರ್ಪನ ಲೋಕಸಭಾ ಓಟುಗು BJP ಪಕ್ಷದ ಉಂತ್ಯರ ಎಚ್ಚೆ ಉಂಡು ತೆರಿಪಾಯರು. ನಳಿನ್ ಕುಮಾರ್ ಕಟೀಲ್, ಅರುಣ್ ಕುಮಾರ್ ಪುತ್ತಿಲ, ಬ್ರಿಜೇಶ್ ಚೌಟ ಮುಕ್ಲನ ಪುದರ್ ಇತ್ತೆ ಸುದ್ದಿ ಅವನುಂಡು ಈತ 4ನೇ ದಾದಿಯನ್ನ ಪುದರ್ನ ಸೇರ್ಸವನೊಂದುಲ್ಲೆಂದು 6 ಮಾಧ್ಯಮದ ಕ್ಲಡಕ್ಕೇನುಂಡೆರ. ನಳಿನ್ ಕುಮಾರ್ ಎಡ್ಡೆ ಕೆಲಸ ಮಾಡ್ತಿದ್ದಾರೆ. ಅಂಡ ಕೆಲವು BJP ತಕ್ಲಿನ ಬೊಕ ಕಾಂಗ್ರೆಸ್ ತಕ್ಲಿನ ಪ್ರಚಾರಡು 6 ಆಡಳಿತ ವಿರೋಧಿಸ್ಯರ ಎದುರ್ಸಾವೊಂದುಲ್ಲೇರ. ಪ್ರಧಾನಿ ಮೋದಿ ಎಡ್ಡೆ ಕೆಲಸ ಮಾಡ್ತಿದ್ದಾರೆ. ಅಂಡವು ಇಲ್ಲು ಮುಟ್ಟುದುಜ್ಜಿ ಅಂಚದ ನನ್ನ ಮನಿಪಂದೆ ಕುಲ್ಲುನ ಸರಿಯತ್ತು ಲೋಕಸಭಾ ಸದಸ್ಯ ಆದ ಕೆಲಸ ಮಲ್ಪನ ಮಾತಾ ಯೋಗ್ಯತೆಲ್ಲ ತನ್ಕೊಂಡು ತಾನು ಸೀಟ್ಗೆ ಎದುರು ತಗೊಂದಿಲ್ಲ ಎಂದು ಅರ್ಜಿನ ಪಕ್ಷದ ಹೈಕಮಾಂಡ್ಗೆ ಕಡಪಡಿಯರೆ ವಾರೋಡ್ ತುಂಬು BJP ಜಿಲ್ಲಾ ಗುರುಕಾರರಿಗೆ ಕಡಪಡ್ದು ಕೊಡ್ತೆ ದಾಲ ಸುದ್ದಿ ಇಜ್ಜಿಂದ ಮುಲ್ಕಿದ ಗಣೇಶನೈ ಪಡ್ಯರ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ದಕ್ಷಿಣ ಕನ್ನಡ ಮಂಗಳೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಲು ನಾನೊಬ್ಬ ಆಕಾಂಕ್ಷಿಯಾಗಿದ್ದೇನೆ. 51 ವರ್ಷಗಳಿಂದ RSSನಲ್ಲಿದ್ದು ಸಂಘ ಪರಿವಾರದ ಭಾರತೀಯ ಮಜ್ದೂರ್ ಸಂಘ ಅಂದರೆ BMSನಲ್ಲಿ ಸಕ್ರಿಯನಾಗಿರುತ್ತೇನೆ. ಈಗ ನಾನು ಈ ಇಳಿವಯಸ್ಸಿನಲ್ಲಿ ರಾಜಕೀಯಕ್ಕೆ ಧುಮುಕಲು ಕಾರಣ ಏನೆಂದರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರೆಂಟ್ ಬಿಲ್ಲಿನಲ್ಲಿ 55% ಏರಿಕೆಯಾಗಿದೆ. ಹಾಲು, ಮೊಸರು, ಮಜ್ಜಿಗೆ ಕ್ರಯ ಜಾಸ್ತಿಯಾಗಿದೆ. ಲ್ಯಾಂಡ್ ರಿಜಿಸ್ಟ್ರೇಷನ್ ದರ ಜಾಸ್ತಿಯಾಗಿದೆ. ಹಿಂದೂ ಕಾರ್ಯಕರ್ತರಿಗೆ ಕಿರುಕುಳ ಜಾಸ್ತಿಯಾಗಿದೆ. ಆದರೆ ನನ್ನ ಪಕ್ಷದ ನಾಯಕರು ಸರಿಯಾದ ಪ್ರತಿಭಟನೆ ಮಾಡಿಲ್ಲ. ನರೇಂದ್ರ ಮೋದಿಯವರ ಸಾಧನೆಗಳನ್ನು ಮನೆ ಮನೆಗೆ ತಲುಪಿಸಿಲ್ಲ. ಟಿಕೆಟ್ ನನಗೆ ಸಿಗದಿದ್ದ ಪಕ್ಷದಲ್ಲಿ ಹೈಕಮಾಂಡ್ ಹೇಳುವ ವ್ಯಕ್ತಿಗೆ ನನ್ನ ಸಂಪೂರ್ಣ ಸಹಕಾರ ಕೊಡುತ್ತೇನೆಂದು ಈ ಮೂಲಕ ನಾನು ಮಾತು ಕೊಡ್ತಾ ಇದ್ದೇನೆ. ಕುಡ್ಲ ಪಾಂಡೇಶ್ವರದ ದಿಂಡು ಉಚ್ಚೇದ ಪೊರ್ತುಡು ಯಂಗ್ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ದ ನಿಲೆಟ್ ಪಾಂಡೇಶ್ವರ ನೈಟ್ ಕಾರ್ಯಕ್ರಮ நடத்துண்டு. ದುಂಬುದ ಮೇಯರ್ ದಿವಾಕರ ಪಾಂಡೇಶ್ವರ ದುಂಬಾಳ್ತೆಡು ಬೇತೆ ಬೇತೆ ಸೇವಾ ಕಾರ್ಯಾಲಯ நடப்பாயிரு. ಕುಡ್ಲದ ಪಾಂಡೇಶ್ವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದಿಂಡು ಉಚ್ಚೇದಲೆ ಕೊಡು ಯಂಗ್ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಅಶ್ವತ್ಥಕಟ್ಟೆ ಪಾಂಡೇಶ್ವರದ ನಿಲೆಟ್ ದುಂಬುದ ಮೇಯರ್ ದಿವಾಕರ ಪಾಂಡೇಶ್ವರ ದುಂಬಾಳ್ತೆಡು ಸೋಮವಾರ ಪಾಂಡೇಶ್ವರ ನೈಟ್ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ. ಉಪನ್ಯಾಸಕರ ಮಂಜುಳಾ ಶೆಟ್ಟಿ ಬಿನ್ನೇರ್ ಬೊಕ್ಕ ಮಾತ್ರೆಲ್ಲ ಎದ್ಕೊಂಡಿರ. ಕುಡ್ಲದ ಮೇಯರ್ ಸುಧೀರ್ ಶೆಟ್ಟಿ, ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್, ಶಾಸಕರ ವೇದವ್ಯಾಸ ಕಾಮತ್ ಇಂಚ ಬಿನ್ನೇರ್ ಪಾಲ್ದೆತ್ತೊನ್ನ ಕಾರ್ಯಕ್ರಮಟ್ಟು ದುಂಬತ್ತ ಅಶೋಕನಗರದ ಶಿಲ್ಪಾ ರೈಗ್ ಚಕ್ರ ಕುರ್ಸು ಕುರಿಯರ್ ಅಂಚನೆ 29 ಜನಕ್ಕೂ ಪೊಲಿಗೆದ ಮಿಷನ್ ಪಟ್ಟಿಯರ. ಸಾಂಕೇತಿಕವಾದ ಇರುವೆರೆಗ್ ಕುರಿಯರ್ ನಳಿನ್ ಕುಮಾರ್ ಕಟೀಲ್ರೆಗ್ ಸಮ್ಮನದ ಮರ್ಯಾದೆ ಮಲ್ತೆರ. ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಶಿವನಂಚಾದ ಶಿವನ ಅರ್ಚನೆ ಮಲ್ಪಲೆಂದು ಹಿರಿಯರ್ ಪಂತಿರ. ಏರು ಕಷ್ಟಡುಲ್ಲೆರ ದುಃಖಡುಲ್ಲೆರ ಅಂಚಿನಕ್ಲಿಗೆ ಬೋರ್ಡಾದ ಸೇವೆ ಮಲ್ತಂಡ ಅವು ದೇವೇರ್ನ ಕಾರ್ಯ ಅಂದು ಸ್ವಾಮಿ ವಿವೇಕಾನಂದರ್ ಪಂತಿರ. ದಿವಾಕರ ಪಾಂಡೇಶ್ವರ ದುಂಬಾಳ್ತೆಡು ನಿಜವಾದ ದೀಪೋತ್ಸವ ನಡೆತದಂಡ ನೃತ್ಯ ಬೊಕ ಸಂಗೀತೊಡ್ದು ಶಿವಪೂಜೆ ಮಲ್ತದರಂದು ಪಂಡಿರ. ಕ್ಲಬ್ದ ಸದಸ್ಯರ ಬೊಕ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯಂತರ ಶಿವಾನಂದ ಮೆಂಡನ್ ಕ್ಲಬ್ದ ವರದಿನ ದುಂಬುದಿಯರ. ಬಡವಿರ ಜೋಕ್ಲಿಗ್ ಪಣವಸಾಯ ಪಾಂಡೇಶ್ವರ ಶಾಲೆದ ಮುಪ್ಪ ಜೋಕ್ಲಿಗ್ ವಿದ್ಯಾರ್ಥಿ ವೇತನ ಬೇತೆ ಬೇತೆ ನಮೂನೆಡು ಸಾಧಕರಿಗೆ ಸಮ್ಮನ. ಕುಡ್ಲದ ಮೇಯರ್ ಸುಧೀರ್ ಶೆಟ್ಟಿಯರಿಗೆ ಸಮ್ಮನ. ಪೊಂಜೋಲಿಗ್ ಪೊಲಿಗಿದ ಮಿಷನ್ ಕೊರ್ಪುನ ಇಂಚ ಬೇತೆ ಬೇತೆ ಸೇವಾ ಕಾರ್ಯಕ್ರಮ ನಡೆತಂಡ. ಶಾಸಕರ ವೇದವ್ಯಾಸ ಕಾಮತ್ ಪಾತಿರ್ದು ಕೆದುತ ನೀರನ್ನು ಕೆದುಕು ಮೈಪುನಂಚ ಸ್ವಂತ ಗೊಂತೆ ಸಮಾಜಗೆ ಹೆಚ್ಚ ಪನ್ಪುನಂಚ ದಿವಾಕರ ಪಾಂಡೇಶ್ವರ ದುಂಬಾಳ್ತೆಡು ಯಂಗ್ ಬ್ರದರ್ಸ್ ಕ್ಲಬ್ ಸೇವೆ ಸಂದ ಒಂದುಂಡು. ಇಡೀ ಕೂಟುಗು ಮೆಚ್ಚಿಗೆ ತಿರಿಪ ಒಂದು ಪಂಡಿನ ಶಾಸಕರ ಮಹಾಲಿಂಗೇಶ್ವರ ದೇವೇರ್ನ ಅನುಗ್ರಹಟು ದಿವಾಕರ್ ಮೇಯರ್ ಆದ ಎಡ್ಡೆಡ್ಡೆ ಕಾರ್ಯಾಲಯ ಮಲ್ತದು ಗೆಲ್ಮೆ ಪಡೆದಿತ್ತೆರೆಂದು ಪಂಡಿರ. ದಿವಾಕರ ಪಾಂಡೇಶ್ವರ ಪಾತಿರ್ದು ಸಹಾಯ ಸಕಾಯಕರ್ನ ಮಾತ್ರೆಗಳ ಸೊಲ್ಮೆ ಸಂದಾಯರ. ದುಂಬುದ ಮೇಯರ್ ಲೈನ ಪ್ರೇಮಾನಂದ ಶೆಟ್ಟಿ ಬೊಕ ಜಯಾನಂದ ಅಂಚನ್ ಬಿಜೆಪಿ ದಕ್ಷಿಣ ಮಂಡಲದ ಗುರುಕಾರ್ಯರು ವಿಜಯಕುಮಾರ್ ಶೆಟ್ಟಿ ಪಾಲ್ದೆತ್ತುಂಡೆರ. ಮಂಜುಳಾ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿರ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ಅಶಕ್ತರಿದ್ದಾರೆ, ಯಾರು ನಿರಂತರವಾಗಿ ದುಃಖಿಗಳಾಗಿದ್ದಾರೆ, ಅವರ ಜೀವನವನ್ನು ಸಂರಕ್ಷಣೆ ಮಾಡತಕ್ಕಂಥದ್ದು ಭಗವಂತನ ಕಾರ್ಯ. ನಾನು ದಿವಾಕರ್ ಪಾಂಡೇಶ್ವರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿದಿರಿ. ಕಷ್ಟದಲ್ಲಿದ್ದವನನ್ನ ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗತಕ್ಕಂಥ ಕೆಲಸವನ್ನ ಯಂಗ್ ಫ್ರೆಂಡ್ಸ್ ಮಾಡಿದೆ ಹೇಳಿದ್ರೆ ನಿಜವಾಗಿರ್ತಕ್ಕಂಥ ದೀಪೋತ್ಸವ. ಅವರ ಜೀವನದಲ್ಲಿ ನಿಜವಾಗಿರ್ತಕ್ಕಂಥ ಬೆಳಕನ್ನು ಹರಿಸುವ ಕಾರ್ಯ ಇವತ್ತು ದಿವಾಕರ್ ಪಾಂಡೇಶ್ವರ ನೇತೃತ್ವದಲ್ಲಿ ಯಂಗ್ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಮಾಡಿದೆ. ನೃತ್ಯ ಮತ್ತು ಸಂಗೀತದ ಮುಖಾಂತರ ನಿಜವಾಗಿರ್ತಕ್ಕಂಥ ಶಿವಪೂಜೆಯನ್ನ ಮಾಡಿದಿರಿ. ಸೇವೆಯ ಮುಖಾಂತರ ಶಿವನನ್ನು ಒಲೈಸುವ ಕಾರ್ಯ ಆಗಿದೆ. ಯಂಗ್ ಫ್ರೆಂಡ್ಸ್ಗೆ ಅಭಿನಂದನೆ. ಕಳೆದ 18 ವರ್ಷಗಳಿಂದ ಬಹಳ ಯಶಸ್ವಿಯಾದಂಥ ಯೋಚನೆಯನ್ನು ಮಾಡಿ ಸಮಾಜದ ಬಂಧುಗಳಿಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಅಂತೇಳುವಂಥ ಚಿಂತನೆ ಒಂದಿಗೆ
ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತೇಳುವಂಥ ರೀತಿಯ ಬಹಳ ಯಶಸ್ವಿಯಾಗಿದ್ದಂಥ ಕೊಡುಗೆಯನ್ನು ಕೊಡ್ತಾ ಇರುವಂಥ ಯಂಗ್ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ದಿವಾಕರ್ ಪಾಂಡೇಶ್ವರ್ ಅವರಿಗೆ ನಾನು ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತೇನೆ. ಅಭೂತಪೂರ್ವವಾದಂಥ ಸಾಧನೆ. ನಿಮ್ಮ ಸಾಧನೆಯನ್ನು ನಾನು ಶಾಸಕನಾಗಿ ಮುಕ್ತ ಕಂಠದಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇನ್ನಷ್ಟು ಶಕ್ತಿಯನ್ನು ಅವರಿಗೆ ಭಗವಂತ ಕೊಡಲಿ, ಇನ್ನಷ್ಟು ಸಾಮರ್ಥ್ಯವನ್ನು ಕೊಡಲಿ. ಈ ಸಲ 30 ಮಿಷಿನನ್ನು ಕೊಟ್ಟರೆ ಇನ್ನು ಬರುವ ವರ್ಷ 50 ಆಗಲಿ, ಇನ್ನು 50 ಆಗಿದ್ದು ಬರುವ ವರ್ಷ 100 ಆಗಲಿ. ಅಷ್ಟು ಶಕ್ತಿ ಸಾಮರ್ಥ್ಯ ಭಗವಂತ ದಿವಾಕರ್ ಪಾಂಡೇಶ್ವರ್ ಅವರಿಗೆ ಮತ್ತು ಅವರ ಯಂಗ್ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ರಾಜೇಶ್ ಅವರು ಮತ್ತು ಅವರ ತಂಡದವರಿಗೆ ಕೊಡಲಿ ಅಂತೇಳುವಂಥ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಳೆದ 18 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದು ನನ್ನ ಒಬ್ಬನಿಂದ ಆಗುವ ಕಾರ್ಯಕ್ರಮ ಅಲ್ಲ, ನನ್ನ ಎಲ್ಲ ಪಾಂಡೇಶ್ವರದ ನಾಗರಿಕ ಮತ್ತು ಹಲವು ದಾನಿಗಳು ಅವರ ನೆರವಿನಿಂದ ಮತ್ತು ನನ್ನ ಯಂಗ್ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸದಸ್ಯರ ನೆರವಿನಿಂದ ಈ ಕಾರ್ಯಕ್ರಮ ಆಗ್ತಾ ಉಂಟು. ಇದಕ್ಕೆ ಎಲ್ಲರ ಸಹಕಾರ ಬೇಕು. ಈಗಾಗಲೇ ನಾವು ಕಳೆದ ಕೆಲವು ವರ್ಷಗಳಿಂದ ಹೊಲಿಗೆ ಯಂತ್ರ, ಅದೇ ರೀತಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ವೀಲ್ ಚೇರ್ ಈ ಕಾರ್ಯಕ್ರಮಗಳನ್ನೆಲ್ಲ ಹಾಕಿಕೊಂಡು ಬರ್ತಾ ಇದ್ದೇವೆ. ಇನ್ನು ಮುಂದೆ ಆ ದೇವರು ನಮಗೆ ಶಕ್ತಿ ಕೊಡಲಿ, ಇನ್ನು ಮುಂದೆ ಇಂಥದೇ ಕಾರ್ಯಕ್ರಮ ಮಾಡಲಿ ಅಂತ. 2024 ಜನವರಿ 4 ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರದ ಬ್ರಹ್ಮಕಲಶ ನಡಪರಿತದ ಆಲೆಕ್ಕೊಡು ಸೋಮೇಶ್ವರ ಸೋಮನಾಥ ದೇವಸ್ಥಾನದ್ದು ಪುದೆ ಕಾಣಿಕೆ ಮೆರವಣಿಗೆ ನಡಪಾವನ ಬಗೆಟ್ ಸೋಮೇಶ್ವರ ದೇವಸ್ಥಾನದ್ದು ಸಭೆ ನಡಪಾಯಿರು. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರದ ಮೂಡುಮಾಡ ಪಡುಮಾಡ ಕೇತು ನಾಗಾಲಯ ಗೋಪುರವಕ ಭಂಡಾರದ ಇಲ್ಲಲಿನ ಜೀರ್ಣೋದ್ಧಾರ ಕಾರ್ಯ ರಭಸೋಡು ಸಾಗೊಂದಿತ್ತದ ಬರ್ಪನ 2024 ಜನವರಿ 4 ಬ್ರಹ್ಮಕಲಶ ನಡಪಾಯರೆ ಅಟ್ಟಣೆ ನಡತೊಂದುಂಡು. ಸೋಮೇಶ್ವರ ಸೋಮನಾಥ ದೇವಸ್ಥಾನದ ಉಳಿಯ ಕ್ಷೇತ್ರದ ಬ್ರಹ್ಮಕಲಶದಲ್ಲಿ ಕೊಡುಪುದೆ ಕಾಣಿಕೆ ಮೆರವಣಿಗೆ ನಡಪಾವನ ಬಗೆಟ್ ಐತಾರ ಸೋಮನಾಥ ದೇವಸ್ಥಾನದ ಸಂಘ ಸಂಸ್ಥೆಲಿನ ಸಭೆನ ಅಟ್ಟಣೆ ಮಂತದಿತ್ತರ. ಸೋಮನಾಥ ದೇವಸ್ಥಾನದ ದುಂಬತ್ತ ಪ್ರಾರ್ಥನೆ ನಡಪಾದ ಸಭೆ ಸುರುವಾಂಡ್ ಜೀರ್ಣೋದ್ಧಾರ ಸಮಿತಿದ ಪ್ರಧಾನ ಸಂಚಾಲಕರು ರವಿಚಂದ್ರ ಸೋಮೇಶ್ವರ ಸರ್ವೇರೆಲ್ಲ ಎತ್ಕೊಂಡ್ಯಾರ. ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರ ಕದ್ರ ನಮನಿತ ಶೆಟ್ಟಿ ಬಕ ರಾಮದಾಸ ಸೋಮೇಶ್ವರ ಸಭೆಟ್ ಪಾತಿರ್ದ ಪುದೆ ಕಾಣಿಕೆ ಮೆರವಣಿಗೆ ನಡಪಾವನ ಬಗೆಟ್ ಸಂಘ ಸಂಸ್ಥೆಲೆಡ ಪಾತ್ರಕತೆ ನಡಪಾಯರ. ಜೀರ್ಣೋದ್ಧಾರ ಸಮಿತಿ ಮರ್ಯಾದೆ ಸಲಹಾ ಸಮಿತಿದ ಹರೀಶ್ ಕುತ್ತಾರ್, ಜೀರ್ಣೋದ್ಧಾರ ಸಮಿತಿದ ಪಣವದ ಗುರುಕಾರ್ಯರ ರಾಜೇಶ್ ಉಳಿಯ ಬಕ ರಾಮದಾಸ್ ಸೋಮೇಶ್ವರ ಸಂಘ ಸಂಸ್ಥೆಲಿನ ಪದಾಧಿಕಾರುలు ಸಭೆಟ್ ಪಾಲ್ಗೊಂಡರ. ಜೀರ್ಣೋದ್ಧಾರ ಸಮಿತಿದ ಪ್ರಧಾನ ಕಾರ್ಯಂತರ ಸುಂದರ ಉಳಿಯ ಸೊಲ್ಮೆ ಸಂದಾಯರ. ಉಳಿಯ ಕ್ಷೇತ್ರ ಉಳ್ಳಾಲಗಿ ಉಳಿಯ ಒಕ್ಕ ಉಳ್ಳಾಲ ಅಂತ ಸಂಬಂಧ ನನಗೆ ಗೊತ್ತಿತ್ತಿನವೇ. ಉಳ್ಳಾಲ ಬಂದಿನ ಕುದರ ಬರಿಯರೆ ಕಾರಣಾತಿನ ಉಳಿಯದ ಉಳ್ಳಾಲ್ತಿ ಕ್ಷೇತ್ರ. ಆ ಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮಕಲಶ ಐತ ಪೂರ್ವಭಾವಿಯಾದ ನಡಪಾವುನಂಚಿನ ಒಂಜಿ ಒರೆ ದಿಬ್ಬಣ ಉದೇ ಕಾಣಿಕೆ ಮೆರವಣಿಗೆದ ಸಂದರ್ಭದ ಐತ ಪೂರ್ವಭಾವಿಯಾದ ಸೂಕ್ತ ಸಭೆ. ಇದು ಜೀರ್ಣೋದ್ಧಾರ ಒಕ್ಕ ಬ್ರಹ್ಮಕಲಶದ ಸಭೆ ಉಳಿಯದ ಕ್ಷೇತ್ರಡ್ ಅವರು ನಿರಂತರವಾಗಿ ನಡೆದು ನಾವು ಅಡ ಐಕ್ಯ ಸಂಬಂಧಪಟ್ಟಂಚಿನ ಒಂದು ಕಾರ್ಯಕ್ರಮದ ಆರಂಭ ಅವು ಸೋಮನಾಥನ ಸಾನ್ನಿಧ್ಯದ ಆ ಒಂದು ಹೆಚ್ಚಿನ ನಮ್ಮ ಮಲ್ಪಾದ ಮಾತನವ ಪ್ರತಿಯೊಬ್ಬರ ಆ ರೀತಿ ಆ ನೇರ ಕಷ್ಟವಿತ್ತು ನಡೆದ ಆ ಕಾರಣಕ್ಕೆ ಏನು ಒತ್ತಡ ನನಗೆ ಎದುರಿಸು ನಮ್ಮ ಮಲ್ಪಾಡ ನಮ್ಮ ಬಗ್ಗೆ ಸೋಮನಾಥ ದೇವರ ಮಲ್ಪಾಯ ಅಂಚೆನೆ ನಂತರ ಬಗ್ಗೆ ನಡೆದಿದ್ದಕ್ಕೆ ನಾನು ಉಳ್ಳಾಲ್ದಿನ ಬ್ರಹ್ಮಕಲಶದ ಕೊಟ್ಟುಳ್ಳ ಉಳ್ಳಾಲ್ದಿನ ನಮ್ಮ ಆ ಹೊರೆಕಾಣಿಕೆ ನಮಗ ಆ ಹೊರೆಕಾಣಿಕೆಲ್ಲ ಏನು ಸಂಘ ಸಂಸ್ಥೆ ಸೇರಿದ್ರು ಬಟ್ ನನ್ನ ಬಗ್ಗೆ ಉಳ್ಳಾಲ ನಮ್ಮ ತಕ್ಕೊಂಡು ನಮ್ಮ ಉಳ್ಳಾಲ ಬೇಟಿದ್ದ ಮುಂದುವರೆದ
ಗುರುಪುರ ಉಲಾಯಿಬೊಟ್ಟು ಶಾಲೆ ಶ್ರೀ ವಿಶ್ವನಾಥ ಮಹಾಗಣಪತಿ ದೇವಸ್ಥಾನಡು ಐತಾರ ಜೋಕ್ಲಿಗು ಗೂಡ್ದೀಪ ಪಂತ ನಡಪಾದೆರ. ಕುಮಾರಿ ಶಾರ್ವಿ ಧ್ಯಾನ್ ಶೆಟ್ಟಿ ಬೊಕ್ಕ ಕೃತಿಕ್ ಇನಾಮ್ಲಿನ ಗೆಂದಿದೆರ. ಗುರುಪುರ ಉಲಾಯಿಬುಟ್ಟು ಶಾಲೆ ಶ್ರೀ ವಿಶ್ವನಾಥ ಮಹಾಗಣಪತಿ ಭಜನಾ ಸೇವಾ ಸಮಿತಿದ ನಿಲೆಟ್ ಪ್ರತಿಯೊಂದು ಐತಾರ ಜೋಕ್ಲಿಗೆ ಧರ್ಮ ಶಿಕ್ಷಣ ಬೊಕ್ಕ ಭಜನಾ ತರಬೇತಿ ಕೊರೊಂದಿತ್ತದ. ಈ ಐತಾರ ಗೂಡುದೀಪ ಪಂತ ನಡಪಾಯಿರ. ಎಲ್ಪುರ್ದಲೆ ಹೆಚ್ಚು ಜೋಕುಲು ಪಂತೊಡು ಪಾಲ್ದಿತ್ತೊಂಡೆರ. ಕುಮಾರಿ ಶಾರ್ವಿ ಒಂಜನೇ ಸ್ಥಾನ, ಧ್ಯಾನ್ ಶೆಟ್ಟಿ ರಡ್ಡನೆ, ఒక ಕೃತಿಕ್ಗೆ ಮೂಜನೇ ಸ್ಥಾನ ಗೆಂದಿಯರ. ಪಾಲ್ದೆತನ ಮಾತಾ ಜೋಕ್ಲಿಗೆ ಪ್ರೋತ್ಸಾಹಕರ ಇನಾಮ್ಲಿನ ಪಟ್ಟಿಯರ. ಗ್ರಾಮ ಪಂಚಾಯತ್ ಗುರುಕಾರ್ಯ ರಾಜೀವ್ ಶೆಟ್ಟಿ ಸಲ್ಲಾಜೆ, ಭಜನಾ ಸೇವಾ ಸಮಿತಿದ ಗುರುಕಾರ್ಯರ ಮುಖೇಶ್, ಕಾರ್ಯಂತ್ಯರ ಹರಿಪ್ರಸಾದ ಆಚಾರ್ಯ ಇನಾಮ್ಲಿನ ಪಟ್ಟಿಯರ. ಯೋಗೇಶ್ ಕೆಂಚಾರ್ ತೀರ್ಪುಗಾರರಾದಿತ್ಯರ. మనోజ్ వామంజూరు బొక్క ಬೇತೆ ಸಂಪನ್ಮೂಲ ವ್ಯಕ್ತಿಲು ಜೋಕ್ಲಿಗೆ ಧರ್ಮ ಶಿಕ್ಷಣ ಕಾರ್ಯಕ್ರಮವನ್ನು ಶಾಲೆ ಶ್ರೀ ವಿಶ್ವನಾಥ ಮಹಾಗಣಪತಿ ದೇವಸ್ಥಾನಡು ನಡಪವನಿತ್ತದ. 125 ಹೆಚ್ಚು ಜೋಕುಲು ಪಾಲ್ದೆತ್ತೊಂಡೆರ. ತುಳುನಾಡ್ದಕ್ಲಿ ಸೇರಿದ ತಯಾರು ಮಲ್ತಿನ ಕ್ಲಾಂತ ಹೊಸ ಕನ್ನಡ ಸಿನಿಮಾ ಬೇಗ ಬಿಡುಗಡೆ ಆಯ್ರುಂಡೊಂದು ಸಿನಿಮಾ ತಯಾರು ಮಲ್ತಿನ ಉದಯ ಅಮ್ಮಣ್ಣಯ್ಯ ಸುದ್ದಿ ಕೊಟ್ಟುಡು ತೆರಿಪಾದಿರು. ಕ್ಲಾಂತ ಕನ್ನಡ ಸಿನಿಮಾ ತಯಾರು ಮಲ್ತಿನ ಉದಯ ಅಮ್ಮಣ್ಣಯ್ಯ ಕುಡ್ಲಡು ಸುದ್ದಿ ಕೊಟ್ಟುಡು ಪಾತಿರ್ದು ತುಳುನಾಡ್ದಕ್ಲಿಗೆ ಸೇರಿದ ತಯಾರು ಮಲ್ತಿನ ಹೊಸ ಸಿನಿಮಾ ಕ್ಲಾಂತ ಬೇಗ ಬಿಡುಗಡೆ ಆಯ್ರುಂಡೊಂದು ಪಂಡಿರ. ಅನುಗ್ರಹ ಪವರ್ ಮೀಡಿಯಾ ಪನ್ಪನ ಸಂಸ್ಥೆದಡಿಟ್ಟು ಸುರುತ ಸರ್ತಿ ಈ ಸಿನಿಮಾ ತಯಾರು ಮಲ್ತದೆ. ಈ ದುಂಬುದ ದಗಲ್ ಬಾಜಿಲು ತುಳು ಸಿನಿಮಾದ ಜೋಡಿಲು ನಿರ್ದೇಶಕಿ ವೈಭವ್ ಪ್ರಶಾಂತ್ ಬೊಕ್ಕ ನಾಯಕಿ ವಿಘ್ನೇಶ್ ಬೊಕ್ಕರ ಒಟ್ಟುಗು ಕ್ಲಾಂತ ಪನ್ಪನ ಹೊಸ ಕನ್ನಡ ಸಿನಿಮಾ ತೋಜರೆ ಸಜ್ಜಾತಿರಂದು ಪಂಡಿರ. ಸಿನಿಮಾ ಪದ ಪನ್ಪನರ ರಾಜೇಶ್ ಕೃಷ್ಣನ್ ಪಾತೆರ್ದು ಕೊರಗಜ್ಜನ ಕಾರ್ಣಿಕ ದಿಂಜ ತಾನು ಸಿನಿಮಾಡು ಕೊರಗಜ್ಜನ ಭಕ್ತಿಡು ಪೂಜೆ ಮಲ್ಪನ ಪದ ಒಂಜೇನು ಪಂತೆ ಒಂದು ಎನ್ನ ಪುಣ್ಯ ಅಂದೇನ್ವೆ ಅಂದು ಪಂಡಿರ. ನಿರ್ದೇಶಕರ ವೈಭವ ಪ್ರಶಾಂತ್ ಪಾತೆರ್ದು ಸಿನಿಮಾದ ನಾಯಕ ನಟನ ಬೊಕ್ಕ ಪವರ್ಫುಲ್ ಆಕ್ಷನ್ ತುದು ಸಿನಿಮಾ ಅಭಿಮಾನಿಲು ಅರೆಗ್ ಕನ್ನಡ ಸಿನಿಮಾ ರಂಗುಡು ಮಾಸ್ ಹೀರೋ ಆಪನ ಮಾತ ಲಕ್ಷಣ ಉಂಡೊಂದು ಪನ್ನೊಂದು ಲೇರ. ಸಿನಿಮಾಡು ವಿಘ್ನೇಶ್ ನಾಯಕ ನಟೆಯಾದ ಸಂಗೀತ ಭಟ್ ನಾಯಕಿಯಾದುಲ್ಲೇರ. ಶೋಭರಾಜ್ ವೀಣಾ ಸುಂದರ್ ಸಂಗೀತ ಯುವ ಸ್ವಪ್ನ ಶಿಟ್ಟಿಗಾರ್ ಸಿನಿಮಾಡುಲ್ಲೇರಂದು ಪಂಡಿರ. ಸಾಹಿತಿ ಶಶಿರಾಜ ಕಾವರು, ಸಂಗೀತ ನಿರ್ದೇಶಕರು SP ಚಂದ್ರಕಾಂತ್, ನಾಯಕ ನಟೆ ಎಂ ವಿಘ್ನೇಶ್, ರಾಘವೇಂದ್ರ ಕಾರಂತ ಶ್ರೀ ಬಂಗೇರ ಸುದ್ದಿ ಕೊಟ್ಟೊಡಿದ್ದೇರ. ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಕ್ಲಾಂತ ಚಿತ್ರದ ಸನ್ನಿವೇಶದಲ್ಲಿ ಆ ಕಥೆಯಲ್ಲಿ ಮೂಲತಃ ಕನ್ನಡ ಚಲನಚಿತ್ರ ಇದು, ಬಟ್ ಇದರಲ್ಲಿ ಒಂದು ತುಳು ಹಾಡು, ಅದು ಕೊರಗಜ್ಜನ ಮೇಲೆ ಇರುವಂತಹ ಹಾಡು. ಈ ಹಾಡನ್ನ ಹಾಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಅನ್ಕೋತಾ ಇದ್ವಿ. ಇಡೀ ಕ್ಲಾಂತ ಚಿತ್ರತಂಡಕ್ಕೆ ನನ್ನ ಧನ್ಯವಾದಗಳು. ಈ ಹಾಡು ರಾಗ ಸಂಯೋಜನೆ ಐ ಥಿಂಕ್ ಈ ಒಂದು ಎರಡು ಅಂದ್ರೆ ಸ್ಟಾರ್ಟಿಂಗ್ ಮ್ಯೂಸಿಕ್ ಒಂದು ಚೂರು ಕೇಳಿದ ತಕ್ಷಣನೇ ನನಗೆ ಆಸ್ ಅ ಸಿಂಗರ್ ಅಂಡ್ ಆಲ್ಸೋ ಒಂದು ರೀತಿ ಒಂದು ಭಕ್ತನಾಗಿ ಕೂಡ ಒಂದು 2 ಸೆಕೆಂಡಲ್ಲಿ ಆ ಮ್ಯೂಸಿಕ್ ನಮ್ಮನ್ನ ಅಜ್ಜನ ಹತ್ರ ಕರ್ಕೊಂಡು ಹೋಗುತ್ತೆ ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ಹಾಗೆ ಇತ್ತು. ಆ ಹಾಡು ಹಾಡ್ಬೇಕಾದ್ರೂ ನಾನು ಏನು ಪ್ಲಾನ್ ಮಾಡಿಕೊಂಡು ಏನು ಹಾಡಲಿಲ್ಲ. ಈ ಚಿತ್ರದಲ್ಲಿ ಟೋಟಲ್ 3 ಹಾಡುಗಳಿದ್ದಾವೆ. 2 ಹಾಡಿಗೆ ವಿಜಯ ಪ್ರಕಾಶ್ ಅವರು ಹಾಗೂ ನಯನ ನಾಗರಾಜ್ ಅಂತ ಒಂದು ಡುಯೆಟ್ ಸಾಂಗ್, ದಟ್ ಇಸ್ ರೊಮ್ಯಾಂಟಿಕ್ ಸಾಂಗ್. ಆಮೇಲೆ ಇನ್ನೊಂದು ಹಾಡು ಚೇತನ್ ನಾಯ್ಕ್ ಮತ್ತು ಐರಾಚಾರ್ಯ ಅವರು ಹಾಡಿದಕ್ಕೆ ಸಾಹಿತ್ಯವನ್ನು ಸಂತೋಷ್ ನಾಯಕ್ ಹಾಗೂ ನಮ್ಮ ನಿರ್ದೇಶಕರಾದ ಪ್ರಶಾಂತ್ ಅವರು ಸಾಹಿತ್ಯ ರಚಿಸಿದ್ದಾರೆ. ಈ ತುಳು ಹಾಡಿಗೆ ನನ್ನ ಸ್ನೇಹಿತರಾದ ಶಶಿರಾಜ್ ಕಾವರವರು ಇದು ಆಲ್ಮೋಸ್ಟ್ ಆಲ್ ನಾನು ಒಂದು 2 ದಿನದಲ್ಲಿ ಮಾಡಿರೋದಂಥ ಒಂದು ಕಂಪೋಸಿಂಗ್ ಹಾಡು.
ಆಮೇಲೆ ನನ್ನ ಮತ್ತು ಪ್ರಶಾಂತ್ ಅವರ ಒಂದು ಕಾಂಬಿನೇಷನ್ ಹೇಗಿದೆ ಅಂತ ಅವರು ನಗುತ್ತು. ಈ ಹಾಗೆ ನಾನು ಹೇಳಿದೆ, ಈ ಹಾಡನ್ನು ರಾಜೇಶ್ ಕೃಷ್ಣ ಸರ್ ಹಾಡಿದ್ರೇ ಇದಕ್ಕೊಂದು ತುಳಿತ ಇರ್ತದೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.